ಸೂಚಿಸುತ್ತದೆ. ಈ ಪ್ರತಿಭಟನೆಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರನ್ನು ಆದರದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಬಂದಂಥ ಅತಿಥಿಗಳನ್ನು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಧವಿ ಉಳ್ಳಾಲ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಮಹಿಳಾ ಮೋರ್ಚಾದ ವತಿಯಿಂದ ಹಾಲಿನ ದರ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಡಲದ ಪ್ರಭಾರ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಬಿಜೆಪಿಯ ಮಾಜಿ ಉಪಾಧ್ಯಕ್ಷೆ ಮತ್ತು ಲೋಕಸಭಾ ಚುನಾವಣೆಯ ಪ್ರಭಾರಿಯಾದಂತಹ ಶ್ರೀಮತಿ ಸುಲೋಚನಾ ಭಟ್ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಮಹಿಳಾ ಮೋರ್ಚಾದಿಂದ ಸ್ವಾಗತವನ್ನು ಬಯಸುತ್ತೇವೆ. ಫಲಾನುಭವಿಗಳ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತಿದ್ದೇವೆ. ರಾಜಾರಾಮ್ ಭಟ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ತೊಗೊಟ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಂಡಲದ ಚುನಾವಣಾ ಪ್ರಭಾರಿಯಾದ ದಿನೇಶ್ ಆಮ್ಡೋರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಪ್ರಧಾನ ಕಾರ್ಯದರ್ಶಿಯಾದ ಸುಜಿತ್ ಮಾಡೂರು ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೊನಾಜೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಬಂದಂತ ರೈತ ಮೋರ್ಚಾದ ಅಧ್ಯಕ್ಷರಾದ ಪದ್ಮನಾಭ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೆ. ಮೀನುಗಾರ ಪ್ರಕೋಷ್ಠದ ಯಶವಂತ್ ಅಮೀನ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. OBC ಮೋರ್ಚಾದ ಅಧ್ಯಕ್ಷರಾದ ಗಣೇಶ್ ಸುವರ್ಣ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈಗಷ್ಟೇ ಬಂದಂತ ದಿನೇಶ್ ಅಮ್ಟೋರಿಗೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಲಲಿತಕ್ಕನಿಗೂ ಕೂಡ ನಾನು ಲಲಿತಾ ಇವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ST ಮೋರ್ಚಾದ ಅಧ್ಯಕ್ಷರಾದ ವರುಣ್ ತಲಪಾಡಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಕಮಲಾಕ್ಷಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಬಂದಂತ ಎಲ್ಲ ಅಕ್ಕಂದರಿಗೆ ಅಣ್ಣಂದರಿಗೆ ಸ್ವಾಗತವನ್ನು ಬಯಸಿ ಮುಂದಿನ ಸಭೆಯ ಕಾರ್ಯಕ್ರಮವನ್ನು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ಬಡವರ ಹೊಟ್ಟೆಗೆ ಬರ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ಆಚೆ ಫ್ರೀ ಕೊಟ್ಟು ಈಚೆ ಬರೆ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಪಾತಾಳಕ್ಕೆ ತಳ್ಳಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಘೋಷಣೆ ಮಾಡ್ತೇನೆ ಟಕ 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 ಟಕ್ ಪಡ್ದು ಎನ್ಮರ ಸಾರ ಕೊರ್ಪೇರ್ ಬಂದು ಅವನು ಕೊರಿಯರೆ ಜೋಗುಲು ಬರ್ಪುನ ಪೇರ್ದ ಕಾಸು ಜಾಸ್ತಿ ಬಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಹೋರಾಟ 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 ಹೋರಾಟ. ಈಗ ಲೋಕಸಭಾ ಚುನಾವಣಾ ಪ್ರಭಾರಿ ಸುಲೋಚನಾ ಭಟ್ ಇವರಿಂದ ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತು. ಜೈ
13 ತಿಂಗಳಿಂದ ಆಡಳಿತ ನಡೆಸ್ತಾ ಇದೆ ಬಂಧುಗಳೇ, ಆಡಳಿತ ನಡೆಸ್ತಾ ಇದೆ. ನಮ್ಮ ದೌರ್ಭಾಗ್ಯ ಯಾವ ಜನತೆ ಓಟು ಕೊಟ್ಟರು ಏನೋ ಹೊಸದೊಂದನ್ನ ತರ್ತಾರೆ. ಸರ್ಕಾರ ಬಡ ಜನರ ರಕ್ಷಣೆಯನ್ನ ಮಾಡ್ತದೆ, ಯಾವ ರೈತನಿಗೆ ಅವರ ಬದುಕಿಗೆ ಒಂದು ದಿಕ್ಕಾಗ್ತದೆ ಅನ್ನುವ ಬದಲಾವಣೆಯ ಯೋಚನೆಯೊಂದಿಗೆ ಅಸಾಮಾನ್ಯವಾಗಿರ್ತಕ್ಕಂಥ 135 ಬಹುಶಃ ಕಾಂಗ್ರೆಸ್ಸಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು 135 ಸೀಟನ್ನು ಕೊಟ್ಟು ಗೆಲ್ಲಿಸಿದ್ರು ಇದೇ ರಾಜ್ಯದ ಜನತೆ. ಆದ್ರೆ ಕೇವಲ ವರ್ಷ ಆಗಬೇಕಾದ್ರೆ ಅಯ್ಯಯ್ಯೋ ಅನ್ನುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ. ಅಯ್ಯಯ್ಯೋ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಚೊಂಬು ಹಿಡಿದುಕೊಂಡು ಪ್ರದರ್ಶನ ಮಾಡಿದ್ರು. ಆದ್ರೆ ಇವತ್ತು ನಮ್ಮ ಕೈಗೆ, ಜನತೆಯ ಕೈಗೆ ಚೊಂಬು ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರದ ಸಾಧನೆ. ಬೆಲೆ ಏರಿಕೆ, ಯಾವ್ಯಾವುದಕ್ಕೆ ಬೆಲೆ ಏರಿಕೆ ಮಾಡಲಿಲ್ಲ ಹೇಳಿ? ಪ್ರಾರಂಭದಲ್ಲಿ ಗ್ಯಾರಂಟಿ ಕೊಡ್ತೇವೆ ಹೇಳಿದ್ರು, ಗ್ಯಾರಂಟಿ ಕೊಡ್ತೇವೆ ಹೇಳಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟು ಅಥವಾ ಅವರ ಗಂಡನ ಜೇಬಿನಿಂದ 10,000 ವಸೂಲು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಅಬಕಾರಿ ಸುಂಕ ಎನಿಸಿದ್ರು. ನಮಗೆ ತಿಳಿಯದ ಹಾಗೆ ಯಾವ ಜಾಗ ತಗೊಳ್ಬೇಕು ಅದಕ್ಕೆ ಬೇಕಾದಂತ ಸತ್ಯಮೇವ ಇರ್ಬೋದು, ಶುಲ್ಕ ಇರ್ಬೋದು, ಇದೆಲ್ಲವನ್ನೂ ಜಾಸ್ತಿ ಮಾಡ್ತಾ ಬಂದ್ರು. ಯಾವ್ಯಾವ ಯೋಜನೆಗಳಿದೆ, ಯಾವ್ಯಾವ ರೈತರಿಗೋಸ್ಕರ ಇರ್ತಕ್ಕಂಥ ಯೋಜನೆಗಳಿದೆ, ಕೃಷಿ ಸಮ್ಮಾನ್ ನಿಧಿ ಅಂತ ಯೋಜನೆ ಇದೆ. ಯಾವ ಮೊದಲಿನ ಅವರಿಗೆ ಸಂಬಳ ಆಗಿದೆ ಅಂತ ಕೇಳಬೇಕಾಗಿದೆ ಒಮ್ಮೆ ಅವರ ಹತ್ರ. ಅವ್ರಿಗೆ 3 ತಿಂಗಳಿಂದ ಸಂಬಳ ಆಗಲಿಲ್ಲ, ಅವರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು. ಆದ್ರೂ ಕೆಲಸ ಮಾಡ್ತಾ ಇದ್ದಾರೆ ಇವರು. ಇವತ್ತು ಕೃಷಿ ಸಮ್ಮಾನ್ ನಿಧಿ 4,000 ಅದನ್ನು ನಿಲ್ಲಿಸಿದ್ರು. ರೈತ ನಿಧಿ ಇತ್ತು ವಿದ್ಯಾರ್ಥಿಗಳಿಗೋಸ್ಕರ. ನಮ್ಮ ದುರದೃಷ್ಟ ಯಾವ್ಯಾವುದಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಸೆ ಪೇಪರಿಗೆ, ಎಗ್ರಿಮೆಂಟ್, ಆಲ್ಕೋಹಾಲ್ ಎಲ್ಲವನ್ನೂ ಅದರ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡ್ತಾ ಬಂದ್ರು. ವಾಹನ ನೋಂದಣಿ ಡ್ಯೂಟಿಯನ್ನ ಜಾಸ್ತಿ ಮಾಡಿದ್ರು, ಆ ತೆರಿಗೆಯನ್ನ ಜಾಸ್ತಿ ಮಾಡಿದ್ರು. ನಮ್ಮ ರೈತರು ಪಾಪ ಪಂಪ್ಸೆಟ್ ಹಾಕೊಳ್ತಾ ಇದ್ರು. ಮೊದಲು ಕೇವಲ 10,000 20,000 ಪಂಪ್ಸೆಟ್ ಹಾಕೊಳ್ತಾ ಇದ್ರು. ಇವತ್ತು ಪಂಪ್ಸೆಟ್ ಹಾಕ್ಬೇಕಾದ್ರೆ ಪಾಪ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ರೈತರನ್ನ ತಂದಿಟ್ಟಿದ್ದಾರೆ ಬಂಧುಗಳೇ. ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರನ್ನ ಯಾವ ಸ್ಥಿತಿಗೆ ತಂದಿಟ್ಟಿಗೆ ಅಂತ ಹೇಳಿದ್ರೆ ಪಾಪ ಕಣ್ಣೀರು ಹಾಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ. ಕಣ್ಣೀರು ಹಾಕೋ ಪಾಪ ನಮ್ಮ ರೈತರು ಭಾರಿ ಸಮಯದಿಂದ ಕೇಳ್ತಾ ಇದ್ರು, ನಾನಿಗೂ ಜಾಸ್ತಿ ಮಾಡಿ ಅಂತ ನಮ್ಮ ರೈತರು ಕೇಳ್ತಾ ಇದ್ರು. ಆದ್ರೆ ಇವತ್ತು ಜಾಸ್ತಿ ಮಾಡಿದ್ರಲ್ಲ, 2 ರೂಪಾಯಿ ಜಾಸ್ತಿ ಮಾಡಿದ್ರು. ಏನ್ ಹೇಳಿದ್ರು? 50 ml ಜಾಸ್ತಿ ಕೊಡ್ತಾ ಇದ್ದೇವೆ. ನಾನು ನಮ್ಮ ಕಾರ್ಯಕರ್ತರ ಹತ್ರ ಕೇಳ್ತೇನೆ, ತಗೊಂಡು ಬನ್ನಿ, ಒಂದು ಹಾಲಿನ ಪ್ಯಾಕೆಟ್ ತಗೊಂಡು ಬನ್ನಿ, ತೂಗಿ ಅದನ್ನ. ಅದರಲ್ಲಿ 50 ml ಜಾಸ್ತಿ ಇದೆಯಾ? ಅದರಲ್ಲಿ 50 ml ಜಾಸ್ತಿ. ಇವತ್ತು ಅನೇಕ ಜನ ನಮ್ಮ ತಾಯಂದಿರು ಹಾಲು ಮಾರಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅಂತ ತಾಯಂದಿರಿಗೆ ನೋವಾಗ್ತದೆ. 2 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳಿದ್ವಲ್ಲ, ಅದು ಅವರಿಗೆ ಸಿಗ್ತಾ ಇಲ್ಲ ಇವತ್ತು. ಕೇಳಿ ನಮ್ಮ ತಾಯಂದಿರಿಗೆ 2 ರೂಪಾಯಿ ಅವರಿಗೆ ಬರ್ತಾ ಇದೆಯಾ? ಮೊನ್ನೆಯಿಂದ ನಾವು ಅದನ್ನ ರೈತರಿಗೆ ಕೊಡ್ತಾ ಇದ್ದೇವೆ ಅಂತ. ರೈತರಿಗೆ ಬರ್ತಾ ಇಲ್ಲ 2 ರೂಪಾಯಿಯ ಆ ಜಾಸ್ತಿ ಆಗಿ ರೈತರಿಗೆ ಕೊಡ್ತಾ ಇಲ್ಲ. ಅವರಿಗೊಂದು ಸಹಾಯಧನವನ್ನ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಹಾಯಧನ ಕೊಡ್ತಾ ಇತ್ತು. 6 ತಿಂಗಳಿಂದ ನಮ್ಮ ತಾಯಂದಿರಿಗಾಗಿ, ಹಾಲು ಉತ್ಪಾದಕರಿಗೆ ಯಾವುದೇ ಸಹಾಯಧನ ಬಂದಿಲ್ಲ ಬಂಧುಗಳೇ. ಈಗ ಭಾರಿ ದೊಡ್ಡದಾಗಿ ಹೇಳ್ತಾ ಇದ್ದಾರಲ್ಲ, ನಾವು ಜಾಸ್ತಿ ಮಾಡಿದ್ದೇವೆ, ಜಾಸ್ತಿ ಮಾಡಿದ್ದೇವೆ. ಯಾವುದನ್ನು ಜಾಸ್ತಿ ಮಾಡಿದ್ದಾರೆ ಅವರು? ರೈತರಿಗೆ ಕೊಡ್ತಾ ಇದ್ದಾರೆ ಅದನ್ನ. ನಾವಿವತ್ತು ಜನಸಾಮಾನ್ಯರು ಪ್ಯಾಕೆಟ್ಗೆ ಹೋದ್ರೆ ಅವರು ಮಾಡಿರುವಂಥದ್ದು 2 ರೂಪಾಯಿ ಜಾಸ್ತಿ ಆದ್ರೆ
ತರುವುದು ಯಾವಾಗಲೂ. 2 ರೂಪಾಯಿ ಅರ್ಧ ಲೀಟರಿನ ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ ಮಾಡಿದಾಗ ನೇರವಾಗಿ ಅದು ರೈತರಿಗೆ ತಲುಪಬೇಕಾಗಿತ್ತಲ್ಲ, ತಲುಪ್ತಾ ಇದೆಯಾ ಇವತ್ತು? ಇಲ್ಲ, ಖಂಡಿತ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ಬೇಕು ಅಂತಾದ್ರೆ ಅದೆಷ್ಟು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ನನಗೆ ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮಗೆ ಆ 50 ಅವರ ಏನು ಗ್ಯಾರಂಟಿ ಅದು ನಮಗೆ ಬೇಕಾಗಿಲ್ಲ, ಅದೇ ನಮಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಡಿ, ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸ್ಥಿತಿಯಲ್ಲಿಲ್ಲ. ಒಂದು ವಿದ್ಯಾರ್ಥಿ ಶುಲ್ಕ ಅಂತೂ ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಗೆ ಬಸ್ಸು ಸರಿಯಾದ ಸೌಕರ್ಯಗಳಿಲ್ಲ, ಫುಟ್ಪಾತಿನ ಮೇಲೆ ನಿಲ್ಲಬೇಕಾಗಿದೆ ನಮ್ಮ ಹೆಣ್ಣುಮಕ್ಕಳು. ಇದನ್ನು ನೋಡಿದ್ರೆ ಯಾರ ಹತ್ರ ಕೇಳುವಂಥದ್ದು, ಯಾರ ಹತ್ರ ನಾವು ಇವತ್ತು ನ್ಯಾಯ ಕೇಳಬೇಕಾಗಿದೆ? ಬಂಧುಗಳೇ, ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅವರ ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಅಧಿವೇಶನದ ಸಂದರ್ಭದಲ್ಲಿ ಸಿಕ್ಕಿದ್ದೇ ಅವಕಾಶ ಅಂತ ಮಾತಾಡ್ತಾ ಜೋರಾಗಿ ಮಾತಾಡಿದ್ರು. ಏನೇನು ಮಾತಾಡಿದ್ರು ನಮಗೂ ಗೊತ್ತಿದೆ ಅಲ್ವಾ? अपने आप कहते हैं 24 घंटा अहिंसा अहिंसा. ಏನಿದು ಅಹಿಂಸಾ? ಹಿಂದೂಗಳು अपने आप कहते हैं हिंदू 24 घंटा अहिंसा अहिंसा. ನಫರತ್ ನಫರತ್. ನೆನಪು ಮಾಡಿಕೊಳ್ಳಿ ಬಂಧುಗಳೇ, ಹಿಂಸೆ ಮಾಡುವವರು ಹಿಂದೂಗಳ. ಪ್ರವೀಣ್ ಮೆಹ್ತಾರನ್ನ ಯಾರು ಕೊಲೆ ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ಶರತ್ ಮಡಿವಾಳನನ್ನು ಯಾರು ಕೊಲೆ ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ದೀಪಕ್ನನ್ನು ಯಾರು ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ಮೊನ್ನೆ ನಮ್ಮ ಹೆಣ್ಣುಮಗಳು ನೇಹಾನ ಮೇಲೆ ಏನಾಯ್ತು ನೆನಪಿಸಿಕೊಳ್ಳಿ. ಕಳೆದ ಬಾರಿ 4,000 ನಮಗೆ ಗೊತ್ತಿದೆ. ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಇದ್ದಂತಹ ಸಂದರ್ಭದಲ್ಲಿ ಆ ಸಿಖ್ಖರ ನರಮೇಧ ಆಯ್ತಲ್ಲ, ಆಗ ಇವರಿಗೆ ಹಿಂಸೆ ನೆನಪಾಗಿಲ್ವಾ? ಸಿಖ್ಖರ ನರಮೇಧ ಆಯಿತು, 4,000 ಜನ ಸಿಖ್ಖರ ನರಮೇಧ ಆಯಿತು. ಯಾರು ಅವಾಗ ಹಿಂಸೆ ಮಾಡಿದಂಥವ್ರು? ಇವತ್ತು ಆ ವಯನಾಡು ಯಾವ ವಿರೋಧ ಪಕ್ಷದ ನಾಯಕರು ಪ್ರತಿನಿಧಿಸಿದಂಥ ಕ್ಷೇತ್ರ ಈಗ ತನ್ನ ಸೋದರಿಗೆ ಬಿಟ್ಟುಕೊಡಲಿಕ್ಕೆ ಹೊರಟಿದಾರಲ್ಲ, ಅಲ್ಲಿ ನಮ್ಮ ತಾಯಂದ್ರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಯಾರು ಮಾಡ್ತಾ ಇರುವಂತಹ ದೌರ್ಜನ್ಯ ಬಂಧುಗಳೇನು? ಯಾರು ಮಾಡ್ತಾ ಇರುವಂತದ್ದು? ಇವತ್ತು ನಮ್ಮ ಹಿಂದೂ ಬಂಧುಗಳನ್ನ ಅಹಿಂಸೆ ಅಹಿಂಸೆ ಹಿಂದೂಗಳ ಹಿಂಸೆ ಮಾಡ್ತಾ ಇದ್ದಾರಲ್ಲ, ಇನ್ನು ಸಮಾಜವನ್ನು ಅಹಿಂಸೆಯ ಹೆಸರಿನಲ್ಲಿ ಇವತ್ತು ದೂರ್ತಾ ಇದ್ದಾರಲ್ಲ. ನಾನಿಲ್ಲಿ ಉಳ್ಳಾಲದ ಜನತೆಗೆ ಕೇಳ್ತೇನೆ, ಉಳ್ಳಾಲದ ಜನತೆಗೆ ಕೇಳ್ತೇನೆ, ಇಲ್ಲಿಯ ಶಾಸಕರನ್ನ ಗೆಲ್ಲಿಸಿದ್ದು ಕೇವಲ ನಮ್ಮ ಮುಸ್ಲಿಂ ಬಂಧುಗಳ? ಹೇಳಿ ಜನರನ್ನ, ಮುಸ್ಲಿಂ ಬಂಧುಗಳು ಗೆಲ್ಲಿಸಿದ್ರೆ ಇಲ್ಲಿ ಯಾರು ಗೆಲ್ಲಿಸಿದ್ರು? ಇಲ್ಲಿ ಹಿಂದೂಗಳು ಒಟ್ಟೆ ಹಾಕಲಿಲ್ವ ಇವರಿಗೆ? ಇವರ ನಾಯಕರು ಹೇಳ್ತಾರೆ, ಅರಣ್ಯ ಸಚಿವರ ಸಾಗರ್ ಖಂಡ್ರೆಯವರನ್ನ ಜಮೀನ್ ಅವರು ಹೇಳ್ತಾರೆ ಗೆಲ್ಲಿಸಿದ್ದು ಕೇವಲ ಮುಸ್ಲಿಂ ಬಂಧುಗಳಂತೆ. ದುರದೃಷ್ಟರಿ ನಮ್ಮ ಹಿಂದೂಗಳು ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಈ ರಾಜ್ಯ ಒಳ್ಳೆಯ ಸ್ಥಿತಿಗೆ ಹೋಗ್ಬೇಕು ಅಂತ ಗೆಲ್ಲಿಸಿದ್ದಾರೆ. ಆದ್ರೆ ಮಾಡಿರುವಂಥದ್ದು ಏನು? ಹಗರಣಗಳ ಮೇಲೆ ಹಗರಣಗಳ ಮಾಡ್ತಾ ನಮ್ಮ ಬದುಕನ್ನು ದುಸ್ತರ ಮಾಡ್ತಾ ಇದ್ದಾರೆ. ಈ ಮಳೆಯಲ್ಲಿ ನಮ್ಮ ತಾಯಂದಿರು, ನಮ್ಮ ಹೆಣ್ಣುಮಕ್ಕಳು ಇವತ್ತು ಬಂದು ಇಲ್ಲಿ ಸೇರ್ಬೇಕಾದ್ರೆ ಅನಿವಾರ್ಯ ಅನ್ನುವಂಥ ಸ್ಥಿತಿಯನ್ನು ತಂದಂಥವರು ಭ್ರಷ್ಟಾಚಾರದ ಮೂಲಕ, ಹಗರಣಗಳ ಮೂಲಕ ಇಡೀ ಇವರ ಅವಧಿ 1 ವರ್ಷದಲ್ಲಿ ಮಾಡಿದ್ದು ಇದು ಮಾತ್ರ. 187 ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಯೋಚನೆ ಮಾಡಿಕೊಂಡ್ರೆ ತುಂಬಾ ನೋವಾಗ್ತದೆ. ನಾವು ನೀವೆಲ್ಲ ಟ್ಯಾಕ್ಸ್ ಹಾಕಿದ ಹಣ ಕಟ್ಟೆಯದು, ನಾವು ನೀವೆಲ್ಲ ಟ್ಯಾಕ್ಸ್ ಕೊಟ್ಟ ಹಣ ಯಾವುದು? ಲ್ಯಾಂಬರ್ಗಿ ಕಾರು ತಗೊಳ್ತಾರಂತೆ. ನನಗೆ ಗೊತ್ತಿಲ್ಲ ಇಲ್ಲಿ ಯಾರ ಹತ್ರ ಹೆಚ್ಚಿದ್ರೆ ಒಂದು ಕಾಂಟೆಸ್ಟ್ ಕಾರ ಇರ್ಬೋದಲ್ವಾ? ಅದಕ್ಕಿಂತ ದೊಡ್ಡ ಕಾರು ನಮ್ಮವರಲ್ಲೂ ಇರ್ಲಿಕ್ಕಿಲ್ಲ. ಅದಕ್ಕೆ 5 ಕೋಟಿ ಅಂತೆ. ಅದು ಯಾವ ಹಣದಲ್ಲಿ? ನಮ್ಮ ಟ್ಯಾಕ್ಸ್ ಹಣದಲ್ಲಿ.
ಅದು ಮಾತ್ರ ಅಲ್ಲ, ಚಿನ್ನದ ಅಂಗಡಿಗೂ ಹಣ ಹೋಗ್ತದೆ. ವಜ್ರ ತಗೊಳ್ತಾರಂತೆ, ಅದರ ಬಿಲ್ ಇದೆಯಂತೆ. ಚಿನ್ನದ ಅಂಗಡಿಗೆ ಹೋಗಿದೆ, ಚಿನ್ನ ತಗೊಂಡಿದ್ದಾರೆ ಅವ್ರ ಮನೆಯ ಹೆಣ್ಣು ಮಕ್ಕಳಿಗೆ. ಆ ಬಿಲ್ಲು ಕೂಡ ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸಿನ ಹಣದಿಂದ 187 ಕೋಟಿ ಹಗರಣದಿಂದ ಆಗ್ತಾ ಇದೆ ಬಂಧುಗಳೇ. ಪಾಪ ಅವನೊಬ್ಬ ಅಧಿಕಾರಿ ಚಂದ್ರಶೇಖರ್ ಸುಸೈಡ್ ಮಾಡಿಕೊಂಡ ಮುಖ್ಯದವರೆಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕಾಣ್ತದೆ. ಅವರಿಗೆ ಮನಸ್ಸು ನೊಂದು ಈ ಹಗರಣ ನೋಡು ಸುಸೈಡ್ ಮಾಡ್ಕೊಂಡ್ರು. ಆದರೆ ಮಾಡುವಾಗ ಒಂದು ಒಳ್ಳೆ ಕೆಲಸ, ಇದೆಲ್ಲವನ್ನು ಹೊರಗಡೆ ಹಾಕಿ ಸುಸೈಡ್ ಮಾಡ್ಕೊಂಡ್ರು. ಬಗೆಯದಷ್ಟು ಹಗರಣಗಳು ಇವತ್ತು ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳ ಹಗರಣ ಆಗ್ತಾ ಇದೆ. 700 ಅಕೌಂಟ್ ಅನ್ನ ಮಾಡಿ ಆ ಅಕೌಂಟ್ಗಳಿಗೆ ಇವತ್ತು ಹಣ ಹೋಗಿದೆ ಅಂತಾದ್ರೆ ಎಷ್ಟು ದೊಡ್ಡ ಮಟ್ಟದ ಹಗರಣ ಹೇಳಿ. ಮೈಸೂರು ಒಂದೊಂದೇ ಬರ್ತಾ ಇದೆ ಊಟದ ಹಗರಣ. ಮೈಸೂರಿನ ಮೂಡಾದಲ್ಲಿ 40,000 ಕೋಟಿ, ಕೋಟಿಗೆ ಲೆಕ್ಕವೇ ಇಲ್ವಲ್ಲ ಈಗ. ಅದು ಹೇಳ್ತಾರೆ 3,061 ಎಕರೆ ಜಾಗವನ್ನ ಸಿದ್ದರಾಮಯ್ಯ ಅವರು ಆ ಕಡೆಯಿಂದ ಬಿಟ್ಕೊಂಡಿದ್ದಾರಂತೆ. ಆ ಬಿಟ್ಟುಕೊಟ್ಟಿಗೆ ಬದಲಿಗೆ 50-50 ಆಗಿ ಇವತ್ತು ಬೇರೆ ಜಾಗವನ್ನು ಕೊಡಬೇಕಾಗಿದೆ. ಈಗ ಅದರ ಹಣವನ್ನು 52 ಕೋಟಿ ಕೊಡಬೇಕಂತೆ. ಯಾವುದೋ ಬೆಲೆ ಇಲ್ಲದ ಜಾಗವನ್ನ ಕೊಟ್ಟು ಚಿನ್ನದ ಬೆಲೆ ಬಾಳುವವನ್ನ ಹಣ ಜಾಗವನ್ನ ಪುನಃ ಕೇಳ್ತಾ ಇದ್ದಾರೆ. ಚಿನ್ನದ ಜಾಗವನ್ನ ಹೇಳ್ತಾರಲ್ಲ, ಎಂತ ಅವಸ್ಥೆ ಅಂತ ಹೇಳಿದ್ರೆ ಇವತ್ತಿನ ಮುಖ್ಯಮಂತ್ರಿಯ ಹೆಂಡತಿಗೂ ಸೈಟ್ ಸಿಕ್ಕಿದೆ. ಅದು ಎಷ್ಟೊಂದು ಸೈಟ್ ಕೊಟ್ಟಿದ್ದಾರೆ, ಬಿಟ್ಟು ಕೊಟ್ಟಿ. ಒಬ್ಬ ಮುಖ್ಯಮಂತ್ರಿ ಹಗರಣ ಮಾಡ್ತಾ ಇದ್ದಾರೆ. ಯೋಜನೆಯ ಯಾವ ಹಣಕಾಸು ಎಳೆದುಕೊಂಡು 180 ಕೋಟಿಯ ವಾಲ್ಮೀಕಿ ಹಗರಣ ಇರ್ಬೋದು, ಉಡಾದ ಹಗರಣ ಇರ್ಬೋದು, ಎಲ್ಲ ಹಗರಣಕ್ಕೆ ಇವತ್ತು ಮುಖ್ಯಮಂತ್ರಿಯ ಹೊಣೆಗಾರರು. ಇವತ್ತು ಖಂಡಿತ ನಾವು ಇವತ್ತು ಕೇಳಬೇಕಾಗಿದೆ. ನಾವಿಲ್ಲಿ ಮಹಿಳೆಯರು ಮಾತ್ರ, ನಮ್ಮ ಅಧ್ಯಕ್ಷರು, ಇಂದಿನ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ನಮ್ಮೆಲ್ಲ ಪ್ರಮುಖರಿದ್ದಾರೆ. ನಾವೆಲ್ಲ ಒತ್ತಡವನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ನಮ್ಮ ಹೆಣ್ಣು ಮಕ್ಕಳು ಬದುಕಬೇಕು. ದೇಹಾನಂತ ಹೆಣ್ಣು ಮಕ್ಕಳು ಈ ಬದುಕಿನಲ್ಲಿ ಸುಖವನ್ನು ಕಾಣಬೇಕು. ಅಂಜಲಿ ಅಂತ ಹೆಣ್ಣು ಮಕ್ಕಳು ಬದುಕಬೇಕು. ಆ ಕೊಡದಲ್ಲಿ ತಲೆ ಕೊಯ್ದ್ರಲ್ಲ, ಯಾಕೆ ಇದು? ಯಾವುದೋ ಒಂದು ಸಣ್ಣ ತಪ್ಪುಗಳಾದಾಗ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ, ಅವರ ಹಿಂದೆ ರಾಜಕಾರಣಿಗಳು ಅವರನ್ನು ತಡೆಯದಿದ್ದಾಗ ಅವರಿಂದ ಖಂಡಿತ ನಮಗೆ ನ್ಯಾಯ ಸಿಗ್ತದೆ. ಅದು ನ್ಯಾಯ ಸಿಗದೇ ಇರುವಂತಹ ವಾತಾವರಣ ನಿರ್ಮಾಣ ಆಗಿದೆ. ನಾವೊಬ್ಬ ಹನುಮಾನ ಚಾಲಿಸ್ ಹೇಳಲಿಕ್ಕೆ ಗೊತ್ತಿಲ್ಲ. ಇವತ್ತು ನಮ್ಮ ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಂದಿರು ಸೇರಿದ್ದಾರೆ. ಮನೆ ಮನೆಯಲ್ಲಿ ರಾಮನ ಭಜನೆ, ನೀವೇನಾದರೂ ರಾಮನ ಭಜನೆ ಮಾಡ್ತಾ ರೋಡಿಗೆ ಬಂದ್ರೆ ನಿಮ್ಮ ಮೇಲೂ ಏನಾಗ್ತದೆ ಹೇಳಿಕಾಗದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹನುಮಾನ್ ಚಾಲಿಸ್ ಹೇಳಲಿಕ್ಕೆ ಗೊತ್ತಿಲ್ಲ, ರಾಮನ ಭಜನೆ ಮಾಡಲಿಕ್ಕೆ ಗೊತ್ತಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯ ಮೂಲಕ ನಾವು ಮನೆ ಮನೆಗೆ ಹೋದರೆ ಕೊಳಗಡೆ ನಡೆಸಲು ಗೊತ್ತಿದೆ, ಹೆಣಮೆ ಬೀಳುತ್ತದೆ. ಆದರೆ ನಾವು ಎಲ್ಲಿದ್ದೀವಿ ಬಂಧುಗಳೇ? ನಾವು ಎಲ್ಲಿದ್ದೀವಿ? ನಮಗೆ ಇವತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು ಒಂದೇ. ಇವತ್ತು ಹಾಲಿನ ಬೆಲೆಯನ್ನು ಏರಿಸಿದ್ದಾರೆ, ಡೀಸೆಲ್ ಬೆಲೆ ಇಳಿಸಿದ್ರು, ಪೆಟ್ರೋಲ್ ಬೆಲೆ ಇಳಿಸಿದ್ರು. ಹಿಂದೆ ಹೇಳಿದ್ಲಲ್ಲ ಸಿದ್ದರಾಮಯ್ಯನವರು, ನಮ್ಮ ಅಧಿಕಾರ ಇದ್ದಾಗ 1 ರೂಪಾಯಿ ಏರಿಸಿದ್ದಾರೆ, ನಾಚಿಕೆ ಆಗ್ಬೇಕು ಅಂತ ಹೇಳಿದ್ರು. ಇವತ್ತ್ಯಾರಿಗೆ ನಾಚಿಕೆ ಆಗ್ಬೇಕಂತ ಹೇಳಿ ಬಂಧುಗಳೊಮ್ಮೆ, ಇವತ್ತ್ಯಾರಿಗೆ ನಾಚಿಕೆ ಆಗ್ಬೇಕಾಗಿದೆ? ರಾಜ್ಯದ ಜನ ತೀರ್ಪು ಕೊಟ್ಟರು, ಒಳ್ಳೆಯ ಅಧಿಕಾರವನ್ನು ಮಾಡಿಲ್ಲ. ಆದರೆ ಇವತ್ತು ಇಡೀ ಸಮಾಜ, ಇಡೀ ಜನ ಇವತ್ತು ಬದುಕು ದುಸ್ತರಾಗುವ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲ ಇವತ್ತು ತಾಯಂದಿರು ನಾವೆಲ್ಲ ಸೇರಿದ್ದೇವೆ. ನಮಗೆ ವಿಜೇಂದ್ರರವರು ಅಧ್ಯಕ್ಷರಾದ ನಂತರ ದಿನನಿತ್ಯ ಒಂದಲ್ಲ ಒಂದು ಹಗರಣಗಳು, ನಮ್ಮ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ಪ್ರತಿಭಟನೆಗಳು, ನಾವು ಯಾವತ್ತೂ ರೋಡಲ್ಲಿ ಇರಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಬಂಧುಗಳೇ, ಖಂಡಿತ ನಾವು ಯಾವತ್ತೂ ಇದಕ್ಕೆ ಎದುರುವುದಿಲ್ಲ. ನಮಗೆ ಜನಸಾಮಾನ್ಯರಿಗೆ ಬೇಕಾದಂಥ ಒಂದು ಸರ್ಕಾರ ಬೇಕಾಗಿದೆ. ಇಲ್ಲಿ ಅವರವರ ಒಳಜಗಳ ನಮಗದು ಸಂಬಂಧ ಇಲ್ಲ. ಆದರೆ ನಾವೆಲ್ಲ ಅದಕ್ಕೆ ವಿರೋಧವಾಗಿ ಖಂಡಿತ ಖಂಡಿಸ್ತೀವಿ. ನಾವು ಅದನ್ನು ನಮ್ಮ ಬದುಕು, ನಮ್ಮ ತಾಯಂದಿರ ಬದುಕು ರಕ್ಷಣೆ ಬೇಕು. ಅವರಿಗೆ ಆ ರಕ್ಷಣೆಯನ್ನು ನಿಮ್ಮಿಂದ ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಬಂಧುಗಳೇ ಇವತ್ತು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದಕ್ಕೆ ನಾವು ಖಂಡಿತ ಸಿದ್ಧರಾಗಿ ಇವತ್ತು ನಾವು ಸಂಘಟಿತ ಮಾಡಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು
ಕೈಗೆತ್ತುವ ಮೂಲಕ ನಮ್ಮ ಪಕ್ಷ ಸಂಘಟನೆಯ ಮೂಲಕ ಖಂಡಿತ ನಿಮಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. बोलो भारत माता की भ्रष्ट कांग्रेस सरकार के भ्रष्ट कांग्रेस सरकार के फ्री फंडेर पेर कास्ಟ್ಲಿ ಮಾಡ್ತೇರು ಫ್ರೀ ಫಂಡೆರ್ ಪೇರ್ ಕಾಸ್ಟ್ಲಿ ಮಾಡ್ತೇರು ಮಹಿಳೆಯರಿಗೆ ಬಸ್ ಫ್ರೀ ಫಂಡೆರ್ ಪೇರ್ ಕಾಸು ಲೂಟೇರು ಮಹಿಳೆಯರಿಗೆ ಬಸ್ ಫ್ರೀ ಫಂಡೆರ್ ಪೇರ್ ಕಾಸು ಲೂಟೇರು बोलो भारत माता की बोलो भारत माता की भ्रष्ट कांग्रेस सरकार के भ्रष्ट कांग्रेस सरकार के ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಾಯಕರು ಬಂದಂಗ ಮುರಾನ್ವರೆಗೆ ಒಂದು ತಿಂಗಳು ಮೂರು ಪ್ರತಿಭಟನೆ ಅಂತ ಡೀಸೆಲ್ ಪೆಟ್ರೋಲ್ ಮೆತ್ತಲೆ ಸೇಲ್ಸ್ ಟ್ಯಾಕ್ಸ್ ಮಾಡಿದ್ರೆ ಈ ಸರ್ಕಾರ ಇತ್ತೆ ಅವೇ ಸರ್ಕಾರ ಬೇರೆ ರೇಟ್ ಜಾಸ್ತಿ ಬಂತಂದ್ರೆ ಏಕಪಕ್ಷೀಯವಾಗಿ ಬೇರೆ ರೇಟ್ ಜಾಸ್ತಿ ಬಂತಂದ್ರೆ ಡೀಸೆಲ್ ಪೆಟ್ರೋಲ್ ಅವು ಏಪ ಸಾಮಾನ್ಯ ಜನಕ್ಕೆ ಅಗತ್ಯನ ಇಲ್ಲದೆ ಚಾಪರುಂದಂಡ ಅತ್ರ ಜೋಗನೆ ಪರಿಯರೆ ಬೇರೆಲ್ಲ ಆಟೆ ಆಗತ್ತೆ ಐತ ರೇಟ್ನ ಜಾಸ್ತಿ ಬಂತಂತೆ ಸಿದ್ದರಾಮಯ್ಯ ಸರ್ಕಾರ ಅವು ಕೊಟ್ಟ ಆ ಗ್ಯಾರಂಟಿ ಈ ಗ್ಯಾರಂಟಿ ಪಟ್ಟದ್ದು ಇದು ಬೇರೆ ತರದ ಗ್ಯಾರಂಟಿ ಬಂತಂದ್ರೆ ಆ ಬಗ್ಗೆ ಯೋಚನೆ ಬಿಟ್ಟು ವಿವರವಾದ ಮಸ್ತ್ ವಿಚಾರಗಳಿಗೆ ನಮ್ಮ ಒಂದೇ ವಿಚಾರ ಯಾನ ಮಹಿಳಾ ಮೋರ್ಚಾದ ಮಾತ್ರ ಕಾರ್ಯಕರ್ತೆಯರಾಗಲಿಲ್ಲ ಇಲ್ಲ ನಾಯಕರಾಗಲಿಲ್ಲ ಯಾನೆ ಮುಗರ್ವೆ ಗಾಯಗೊಂಡ ಅಂತ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಗಟ್ಟಿಯಾಗಲ್ಲ ಕಾದರ ತುಂಬಿಕೊಳ್ಳಲ್ಲ ಗಾಯಕರ ಹೀಗೆ ಇಟ್ಟೆಗೆ ಪ್ರಬಲ ವೈರಿಲ್ಲ ಅಂದ್ರೆ ಪ್ರತಿಸ್ಪರ್ಧಿಸಿದ 1951 ಸೆಂಟು ಸುಮಾರು 17 ಸತ್ಯ ಚುನಾವಣೆ ನೆಟ್ಟು ಸುರೂತ ಮುಂದಿನ ಶಕ್ತಿ ಕಮ್ಯುನಿಸ್ಟ್ ಪಾರ್ಟಿ ಕೃಷ್ಣ ಶೆಟ್ಟರು ಅದಕ್ಕೆ 83 ರಾಮಚಂದ್ರ ರಾಯರು 94 ಬಿಜೆಪಿ ಯಾರ 3 ಜನ ಕೂಡ ఒక ಮಾತ್ರ ಕಾಂಗ್ರೆಸ್ ಹೇಗೆ ತೊಂದರೆ ಈ ಕ್ಷೇತ್ರ ಪೂರ್ತಿಯಾದ ಕಾಂಗ್ರೆಸ್ ಮಯವಾದ ಕಾದರವರು ನಮ್ಮೇರಿ ಒಟ್ಟು 4 ಸರ್ತಿ ಗೆದ್ದಿದ್ದಾರೆ ಎರಡು ಟರ್ಮು ನಡೆದಿಲ್ಲ 15 3 MLA ಆಗಿತ್ತು ನಾನು ನಮ್ಮ ಮಾತೈತೆ ಈಗ ಬೇರೆ ರೇಟ್ ಬಾಕಿದ ರೇಟ್ ತುಂಬು ಈ ಮಂಗಳೂರು ಕ್ಷೇತ್ರದಾಗೆ ಹೋಗ್ತಾರೆ ದಾನ ವ್ಯವಸ್ಥೆ ಮಾಡ್ತಾರೆ 1983 ಜನವರಿ MLA ಆಗಿರುವಾಗ ಯಾರು ಸಮುದ್ರ ಕೊರೆತರು ಎದುರುತ್ತಿದ್ದಾರೆ ಓಕೆ ಇಲ್ಲಿ ಪಟ್ಟಣದ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ದಾರೆ ಐದೋಕ ನಮಗೆ MLA ಆಗಲ್ಲ ಅక్కడ ನೈಜ ಸಮಸ್ಯೆ ನಮ್ಮ ಕ್ಷೇತ್ರದ ಸಮುದ್ರ ಕೊರೆತ ఒక పంట అనేది ఎంతమంది కథల గ్యారెంటీ అర్థమైతే ముద్దువర్చి ಮೇರೆಗೆ ಒಂದು ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾರೆ ತನ್ನ ಕ್ಷೇತ್ರದ ಅಭಿವೃದ್ಧಿ ನಂತರ ಕಾಯ್ದೆ ಕಷ್ಟಗಳು ಬಣ್ಣನಾಪುಡು ಖಂಡಿತ ಬಣ್ಣನಾಪುಡು ಹೆಂಗು ಎನ್ನ ಅನುಭವ ಒಂದು ಸ್ಪೀಕರ್ ಅಥವಾ ವಿಧಾನಸಭೆಯ ಅಧ್ಯಕ್ಷರು ಒಂದು ಮಂತ್ರಿನ ಕುಳ್ಳ ಮಂಡಪುಡೆ ಲಕ್ಕಲ ಮಂಡಲ ಆಗ್ತದೆ ಅಂಚಿತರ ಎಲ್ಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ನಿಮ್ಗೆ 100 ಕೋಟಿ ರೂಪಾಯಿ ಕೊರೋಡು ಮಾಡಿದಾಗ ಖಂಡಿತ ಪುರಿಯೋ ಸಾಧ್ಯತೆ ಇದೆ ಆ ವಿಚಾರ ಕಾನೂನಿನ ಇಲ್ಲ ಅಗತ್ಯ ಇಚ್ಚಿ ಯಾರು ವಿಚಾರ ಕೊಡುಗೆ ಉತ್ತರಿಸಿ ಆಗ ಇಚ್ಚಿದೆ ಇಲ್ಲಿ ಯಾರು ತಿಳ್ಕೊಂಡಿದ್ದಾರೆ ನಮ್ಮ ಮಾತ ಒಂಜಾವು ಅದಕ್ಕೋಸ್ಕರ ಈ ಪ್ರತಿಭಟನೆ ಕೇವಲ ಬೇಕಾದ ಏನು ಮುಖ್ಯನ ಜನಪ್ರಿಯ ಜಾಗೃತಿ ಮಾಡ್ಕೊಳ್ಳೋ ದೃಷ್ಟಿ ಕಾಲದಾவது ಕಾಂಗ್ರೆಸ್ ಸರ್ಕಾರದಾவது ನನ್ನ ಕಾಲ ಲಾಭ ಆಗುತ್ತಂದು ರೈತರಿಗೆ ಕಾಲ ವ್ಯವಸ್ಥೆ ಆಗುತ್ತಂದು ಅದನ್ನ ಜನಪ್ರಿಯ ಜನವಿರೋಧಿ ನೀತಿ ನಾವು ಮಂತ್ರಿಯಲ್ಲಿ ಇದೇ ಜನಪ್ರಿಯಕ್ಕೆ ಇರಬಾರ್ದು ನನ್ನ ದುಂಬುಡು ಈ ಭಾಗಗಳು ವಾಪಸ್ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಅವಕಾಶ ಕೊಡುವ ದೃಷ್ಟಿಗೆ ನಿಮಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಿಲ್ಲ ಜನಪ್ರಿಯೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಏಪಲ ಒಟ್ಟಿಗೆ ಆಗಿಲ್ಲ ಅವು ಬೇರೆ ರೇಟ್ ಆಗುತ್ತಾರೆ ಅತ್ತನಾಟ ಡೀಸೆಲ್ ರೇಟ್ ಆಗುತ್ತಾರೆ ಅದರ ಜೀವನಾಂಶಕವಾದ ವಸ್ತುಗಳ ಬೆಲೆ ಇರ್ತಿದ್ದಿಲ್ಲ ಸರ್ಕಾರ ಮಂತ್ರ ಕಾನೂನು ವಿರುದ್ಧವಾದ ಜನಪ್ರಿಯ ಲಕ್ಕಾದಂತವನ್ನ ಜನಪ್ರಿಯ ಬೇರ್ಪಾಡ ಕೆಲಸವನ್ನು ಮಹಿಳಾ ಮೋರ್ಚಾದ ಇವರ ಕಾರ್ಯಕರ್ತರು ಇವರ ನಾಯಕರು ಮಂತೊಂದು ಅಂಚಾಗಿ ಮುಂಚಿಕಾದರೆ ಈಗ ಜಾಗೃತಿ ಯಾವುದು ಸಮುದ್ರ ಕೊರತರು ತಕ್ಷಣ ಕಾರ್ಯಕ್ರಮ ಮಾಡೋದು ಅದು ಜಾಸ್ತಿ 3
ನಮ್ಮ ಕ್ಷೇತ್ರ ಮೂಡಾವತಿಯಲ್ಲಿ ಇತ್ತಿನವಳು ಕಾಲು ಮೂಡಾಲ ಮುನ್ಸಿಪಾಲಿಟಿಗೆ ಮಾತ್ರ ಸ್ಥಾಪನೆ ಕ್ಷೇತ್ರ ವ್ಯವಸ್ಥೆ ಉಂಟು. ಅವು ಮುಂದ ಗ್ರಾಮಾಂತರ ಪ್ರದೇಶ ಗುರುಳ ನೀರೇ ಅತ್ತಂದಾಗ 2 ಕಿಲೋಮೀಟರ್ 1 ಗಂಟೆ ನೀರೇ ಗತಿ ಆದಷ್ಟು ಜನಸಾಮಾನ್ಯರಿಗೆ ಮರಳಿ ಚಿಂತೆ ಆಗಿರ ನೀರಿನ ಸಕಲ ಸೌಲಭ್ಯಗಳನ್ನ ವ್ಯವಸ್ಥೆಯನ್ನ ಕಾಲ ನಮ್ಮವರು ಇಲ್ಲಿಂದ ಮಹಿಳಾ ಮೋರ್ಚಾಲ ಇಬ್ಬರು ಒಟ್ಟಿಗೆ ಇಟ್ಟಲ್ಲಿ ನಮ್ಮ ಕೆಲವು ಮಕ್ಕಳು ಕಾರ್ಯಕ್ರಮ ಮಾಡೋದು ಇದರೊಟ್ಟಿಗೆ ಇಬ್ಬರು ಒಟ್ಟಿಗೆಲ್ಲ ಬ್ಯಾಂಕ್ ಜನಪ್ರತಿನಿಧಿ ಯಾರು ಓಡ್ತಿದ್ದದ್ದು ವಾರ ಸುಲಭ ಅಗಲಾಕೆ ಕೆಲಸ ಮಾಡ್ಕೊಡತ್ತೆ. ಭಾರತೀಯ ಜನತಾ ಪಾರ್ಟಿ ನಾವು ಮಾಟ ನಮ್ಮ MLA ಅವರು ಹೆಚ್ಚಿನದೇ ಅವರು ಅದು ಬೇಡ ಪ್ರಶ್ನೆ ಹಾಕಿಬೇಕಾದ್ರೆ ನಮ್ಮ ಜನಗಳಿಗೆ ಹಾಕಿನ ಕೆಲಸದ ಬಗ್ಗೆ ನಿಗಾ ತಗೊಂಡಿದ್ರು. ಅದ್ರ ಬಗ್ಗೆ ವ್ಯವಸ್ಥೆ ತೋರಿಸುವ ದೃಷ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಹಕ್ಕೊತ್ತಾಯ ಬಂದು ಇದರಲ್ಲಿ ಸಾಂಕೇತಿಕ ಕಾರ್ಯಕ್ರಮ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರಗಳು ಕಣ್ಣು ಪುರಾಣ ಚಿತ್ರ ಕಾರ್ಯಕ್ರಮ 3 ತರ ಅಂಚೆ ಯಾವೊಂದು ಬಂದ ದೃಷ್ಟಿಕೋನಗಳು ಜಾತಿ ಧರ್ಮ ಆ ಬೇಡ ಖಂಡಿತ ಕಾಲೇಜಿಂದ ಭಾರತೀಯ ಜನತಾ ಪಾರ್ಟಿ ಮಾತಾ ಧರ್ಮದ ಕಡೆಯಿಂದ ಮಾತಾ ಜಾತಿಯ ಕಡೆಯಿಂದ ಒಟ್ಟಿಗೆ ಬಂದಿದೆ. ಮಂಗಳೂರು ಕ್ಷೇತ್ರಗಳು ಗಟ್ಟಿಯಾಗಿ ನೆರವೇರುವ ದೃಷ್ಟಿ ಇವುಗಳು ಸರ್ಕಾರದ ನಂತರ ತಪ್ಪು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡುವ ಅಂಚಾರೆ ಇವರ ಪಾರ್ಟಿಗೆ ನರಸಂಖ್ಯೆ 3 ಗೆಂಡವರು ಬರುವ ದೃಷ್ಟಿ ಕಾರ್ಯಕ್ರಮ ಮಾತುಗಳಲ್ಲಿ ಕೈ ಜೋಡಿಸೋರು ಬರ್ತಾ ಅಭಿನಂದನೆಗಳು. ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ನಿಕಟಪೂರ್ವ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಗಟ್ಟಿ ಇವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಬಹುಶಃ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಾಗೆ ಮತ್ತೊಮ್ಮೆ ನಮಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಬರುವಾಗ ನಮ್ಮ ತಾಯಂದಿರನ್ನ ಹೇಗೆ ಮಾತಿನ ಮೋಡಿಯಲ್ಲಿ ಮೋಡಿ ಮಾಡಿತ್ತಂತ ಹೇಳಿದ್ರೆ, ನಿಮಗೆ ಲಡ್ಡು ಸಾಲ ಪೋಯರ ಬೇರೆ ಬಸ್ಸು ಫ್ರೀ, ನಿಮಗೆ ಮಾತಲ್ಲ ಫ್ರೀ ಅಂತೇಳಿ ಪಾಪ ನಂಬಿದ್ರು. ನಾವೆಲ್ಲ ಅಕ್ಕಂದಿರೋ ಹಾಗೆ ವಾಟ್ಸಪ್ಪಲ್ಲಿ ಏನಾದರೂ ಬರಲಿಕ್ಕಿಲ್ಲ, ನೆಕ್ಸ್ಟ್ ಡೇ ನಾವಲ್ಲಿ ಇರ್ತೇವೆ, ಎಲ್ಲರೂ ಫ್ರೀ ಅಂತೆ ಮಾರ್ರೆ ಅಂತ. ಆದರೆ ಇವತ್ತು ಸರ್ವೆಯನ್ನು ಮಾಡಿದ್ರೆ ಈ 2,000 ಗೃಹಲಕ್ಷ್ಮಿಯ ಫ್ರೀಯ ಜೊತೆ ನಾವು ನಮ್ಮ ದಿನ ಬೆಳಕೆಯ ದಿನದ ಖರ್ಚನ್ನು ಬಜೆಟ್ ಮಾಡಿ ನೋಡಿ ಸುಮಾರು 4-5 ಸಾವಿರದ ತನಕ ಖರ್ಚು ಮಾಡಿಸಿ ಹೆಣ್ಮಕ್ಳ ಕೈಯಲ್ಲಿ ಗೃಹಲಕ್ಷ್ಮಿಯನ್ನ ಕೊಟ್ಟು ಹೇಗೋ ಏನೋ ಮೋಡಿ ಮಾಟ ಮಂತ್ರ ಮಾಡಿ ಹೋಗಿ ಗದ್ದುಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಕೂತ್ಕೊಂಡ. ಸ್ವಾಮಿ, ಕಳೆದ ಸಲ ಒಮ್ಮೆ ಹಾಲಿನ ಬೆಲೆ ಹೆಚ್ಚು ಮಾಡಿದ್ರಿ. ನಾವೆಲ್ಲ ಮಕ್ಕಳನ್ನ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ನಾವು ಮಾತ್ರ ಭೋಜನ ಕೊಡ್ತೇವೆ ಅಂತ ಹೇಳಿ ಅದೊಂದು ಗರ್ಭಿಣಿಯರನ್ನ ಬಿಸಿಲಿಗೆ ಅಂಗನವಾಡಿ ಕೇಂದ್ರಗಳಿಗೆ ಕಳಿಸಿದ್ರೆ ಅಲ್ಲಿ ನೀವು ಕೊಡುವಂತಹ ಬಿಟ್ಟಿ ನಿಮ್ಮ ಅನ್ನ ಭಾಗ್ಯ ಏನಿದೆ ಅದನ್ನ ತಿನ್ಕೊಂಡು ಆ ಚೆನ್ನಾಗಿರುವಂತ ತಾಯಿಯನ್ನ ಹಾಳು ಮಾಡೋದೇ ಬಿಟ್ಟು ಅದೇನ ನಿಲ್ಲಿಸಿದ್ರು ಪುಣ್ಯಾತ್ಮರು. ನಮ್ಮ ಸರ್ಕಾರ ಅದಕ್ಕೆ ಕಿಮ್ಮತ್ತನ್ನ ಕೊಡಲಿಲ್ಲ. ಆದ್ರೆ ಇವತ್ತು ಅರ್ಧ ಲೀಟರ್, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಮಧ್ಯಮ ವರ್ಗದ ಜನರು ಬಂಧುಗಳೇ, ನಮ್ಮನೆಯಲ್ಲಿ 1 ಲೀಟರ್ 5 ಲೀಟರ್ 10 ಲೀಟರ್ ಪ್ಯಾಕೆಟ್ ಬರೋದಿಲ್ಲ. ಏನೋ ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನ ತರಬೇಕಿದ್ರು ಕೂಡ ಅದಕ್ಕೂ 2 ರೂಪಾಯಿ ಜಾಸ್ತಿ. ಅದೇ 1 ಲೀಟರ್ನ ಹಾಲಿನ ಪ್ಯಾಕೆಟ್ ಇದ್ರೆ ಅದಕ್ಕೂ 2 ರೂಪಾಯಿ. ನೆನಪಿಸ್ಕೊಳ್ಳಿ, ಅರ್ಧ ಲೀಟರ್ ತಗೊಳ್ಳುವಾಗ ಮತ್ತೆ 2 ರೂಪಾಯಿ ಮತ್ತೊಂದು ಪ್ಯಾಕೆಟ್ ಅನ್ನ ತಗೊಂಡ್ರೆ ಅರ್ಧ ಲೀಟರ್ ಅಲ್ಲಿ 4 ರೂಪಾಯಿಯನ್ನ ಜಾಸ್ತಿ ಮಾಡಿದ್ದೀರ. ನಾಶ ಆಗೋದಿಲ್ವೇನ್ರಿ ನಿಮಗೆ? ನಾವೆಲ್ಲ ತಾಯಂದಿರನ್ನ ಮಂಕು ಮರಳು ಮಾಡಿ ಸರ್ಕಾರವನ್ನು ರಕ್ಷಣೆ ಮಾಡಿದ್ರಿ. ಇಡೀ ಏನೋ ದೇಶ ಉದ್ಧಾರ ರಾಜ್ಯ ಉದ್ಧಾರ ಮಾಡ್ತೀರಂತ ಅಂದ್ಕೊಂಡ್ರೆ ನೀವು ದಿನಕ್ಕೊಂದು ಹೊಸ ವರ್ಷನ ತೆಗಿತಾ ಇದ್ದೀರಾ. ಏನು ಎಲ್ಲ ಕಣ್ಮುಚ್ಚಿ ಕೂತಿದ್ದೀರಾ. ಇಲ್ಲಿ ಮಾಧ್ಯಮದ ಮಿತ್ರರಿದ್ದಾರೆ. ದಿನಂಪ್ರತಿ ರೀಲ್ಸ್ ಅಲ್ಲಿ ನೋಡ್ಬೇಕಿದ್ರೆ ವಿನೂತನ ರೀಲ್ಸ್ಗಳು ಕಾಣ್ತಾ ಇಲ್ಲ. ಯಾವುದೋ ತಾಯಿ ಮಾರ್ಕೆಟಿಗೆ ಹೋಗಿ ಅಪ್ಪಪ್ಪ ನಾನು ಹೇಗೆ ಬದುಕಿ ನನ್ನ ಮಕ್ಕಳಿಗೆ ಹೇಗೆ ಹಾಲು ಉಣಿಸ್ಲಿ ಅಂತ ಹೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮಾಲ್ ನರಿಶ್ಮೆಂಟ್ ಅಂದ್ರೆ ನ್ಯೂನ್ಯತೆ ಇರುವ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದ್ರೆ ಹಾಲನ್ನ ಏನು ವಿಟಮಿನ್ ಯುಕ್ತವಾದಂತಹ ಮಕ್ಕಳಿಗೆ ಆರೋಗ್ಯಕರವಾದಂತಹ ಈ ಹಾಲನ್ನೇ ಹೆಚ್ಚು ಮಾಡಿದ್ರೆ ನಾವು ತಾಯಂದಿರೆಲ್ಲ 35-40 ನಂತರ ಅನಿಮಿಕ್ ಆಗ್ತೇವೆ. ಡಾಕ್ಟರ್ ಹತ್ರ ಹೋದ್ರೆ ನೀವು ದಿನ 1 ಲೋಟ ಹಾಲು ತಗೊಳ್ಬೇಕಮ್ಮ,
ಸ್ವರ್ಗ ಅಥವಾ ಆಲಾಹಲ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯನವರೇ. ಏನೆಲ್ಲ ನಾಟಕ ಮಾಡಿದ್ರೆ. ನಾನು ನಿನ್ನೆ ತಾನೇ ಬೆಂಗಳೂರಿನ ಮಂಗಳೂರು ಬಸ್ಸಿಗೆ ಬರ್ಬೇಕಿದ್ರೆ ನನಗೆ ಗೊತ್ತಿರಲಿಲ್ಲ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಸ್ ಇಳಿತೀನಿ, ಮಧ್ಯದಲ್ಲಿ ಆಸನದಲ್ಲಿ ಬಸ್ ನಿಲ್ಲುತ್ತೆ, ಯಾರೋ ಒಂದು ತಾಯಿಗೆ ಅರ್ಜೆಂಟ್ ಇರುತ್ತೆ, ಕಂಡಕ್ಟರ್ನ ಕರೆಯುವಾಗ ಕಂಡಕ್ಟರ್ ಇಲ್ಲ, ಬರೀ ಡ್ರೈವರ್ ಸೀಟಿಂದ ನನಗೆ ಬರೀ ಹಾಸನ ಬಂತು, ಆ ಒಂದೊಂದು ಸ್ಟಾಪ್ಗಳ ಬಗ್ಗೆ ಊಟಕ್ಕೆ ನಿಲ್ಲಿಸ್ತಾ ಇದ್ವಿ, ಚಾಕ್ಕೆ ನಿಲ್ಲಿಸ್ತಾ ಇದ್ವಿ. ಏನು ನನಗೆ ಅನುಮಾನ ಬಂದು ನಾನು ಡ್ರೈವರ್ ನನ್ನ ಹತ್ರ ಹೋಗಿ ಕೇಳ್ತೇನೆ, ಅಣ್ಣ ಕಂಡಕ್ಟರ್ ಇದ್ದಾರೆ ಅಂತ. ಅಮ್ಮ ಇದಕ್ಕೆ ಡ್ರೈವರ್ ಕಂಡಕ್ಟರ್ ನಾನೇ ಅಂತ. ಟಿಕೆಟು ಮಾಡಬೇಕು ಡ್ರೈವರು, ಗಾಡಿ ಓಡಿಸ್ಬೇಕು ಡ್ರೈವರ್. ಸಿದ್ದರಾಮಯ್ಯನವರೇ, ಇವತ್ತು ರಾತ್ರಿ ಹಗಲು ತಾಯಂದಿರು ಎಲ್ಲರೂ ಕೂಡ ಪ್ರಯಾಣವನ್ನ ಬರೀ ನೀವು ಸರ್ಕಾರಿ ಬಸ್ಸಿಗೆ ಒಂದು ಡ್ರೈವರ್ ನೆಟ್ಟು ಓಡಿಸ್ತೀರಲ್ಲ, ಅವರ ಜೀವವನ್ನೆಲ್ಲ ತೆಗೆಯುವಂತ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ ನೀವು? ಎಷ್ಟು ತಾಯಂದಿರು ಹಸುಗುಸುಗಳಿರುತ್ತೆ, ಯಾರಿಗೆ ಯಾವಾಗ ಆರೋಗ್ಯ ಹೇಗೆ ಕೈ ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯನವರೇ. ಏನಾದ್ರೂ ಆ ಡ್ರೈವರ್ಗೆ ಹೆಚ್ಚು ಕಡಿಮೆ ಆಯ್ತು, ಅವನನ್ನ ನಂಬಿ ಕೂತ ಇಷ್ಟು ಜನ ಕೂಡ ಏನು ಸ್ಮಶಾನ ಸೇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಯಾಕ್ರಿ ಅವ್ರು ಕೇಳುವಾಗ ಹೇಳ್ತಾರೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತಮ್ಮ, ನಾವೇ ಮ್ಯಾನೇಜ್ ಮಾಡ್ಬೇಕಂತೆ, ಅದಕ್ಕೋಸ್ಕರ ಡಬಲ್ ಡ್ಯೂಟಿಯನ್ನ ಹಾಕಿದ್ದಾರೆ, ನಮ್ಮ ಕೆಲಸದವರೆಲ್ಲ ಕೂತಿದ್ದಾರೆ ಅಂತ. ಬೇಕ್ರಿ ಅಂತ ನಾಚಿ ಕೆಟ್ಟ ಸರ್ಕಾರ ನಿಮ್ಗೆ. ಯಾಕೆ ಸುಮ್ಮನೆ ಹೊತ್ಕೊಂಡಿರ್ಬಾರ್ದ? ಇಂಥ ಒಂದು ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿಚಾರ, ನಮ್ಮ ಸಿದ್ದರಾಮಯ್ಯನ ಇನ್ನೊಂದು ಗುಣವನ್ನ ನಾವು ಇತ್ತೀಚೆಗೆ ನೋಡಿದೆವು. ನಾವೇನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಪಾಪ ಮತದಾರ ಬಂಧುಗಳು ಅವರನ್ನ ಏನು ಗದ್ದುಗೆಯಲ್ಲಿ ಕೂತ್ಕೊಳಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಪೇಟವನ್ನ ತೊಡಿಸಿದ್ರೆ ಅದು ಅಸಹ್ಯ ಆಗುತ್ತೆ. ಬೇರೆ ಧರ್ಮದವರ ಎಲ್ಲ ವಸ್ತುಗಳು ಬಹಳ ಚೆನ್ನಾಗಿ ಕೂತ್ಕೊಡ್ತಾರೆ, ಕುಂಕುಮ ನೋಡಿದ್ರೆ ಅಸಹ್ಯ ಆಗುತ್ತೆ ರೀ ಅವರಿಗೆ. ನಮ್ಮ ಅಕ್ಕ ಹೇಳಿದ್ದಾರೆ, ಸುಲೋಚನಕ ಬಹಳ ಚೆನ್ನಾಗಿ ಹೇಳಿದ್ರು, ಇವತ್ತು ತನ್ನ ಹೆಂಡತಿಗೆ ಕುಂಕುಮದಲ್ಲಿ ಎಕರೆಗಟ್ಟಲೆ ಕೊಡ್ತಾ ಇದ್ದಾರೆ. ಇದು ಸನಾತನ ಹಿಂದೂ ಧರ್ಮ. ನೀನೊಬ್ಬ ಹಿಂದೂ, ನಾವು ಯಾವ ಧರ್ಮವನ್ನ ದೂಷಣೆ ಮಾಡ್ತಾ ಇಲ್ಲ ಬಂಧುಗಳೇ. ನಿನ್ನೆ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಯಾವುದೋ ಮಾಧ್ಯಮದಲ್ಲಿ, ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಕುಂಕುಮ ರೂಪದಲ್ಲಿ ಮೈಸೂರಲ್ಲಿ ಅಷ್ಟು ಸೈಟ್, ಅರಶಿನ ಕುಂಕುಮ ರೂಪದಲ್ಲಿ ಸೈಟ್ ಕೊಡುವಂತ ಎಷ್ಟೊಂದು ಶ್ರೀಮಂತ ಮುಖ್ಯಮಂತ್ರಿ ಸ್ವಾಮಿ. ನೀವು ಹೆಂಡತಿಗೆ ಕೊಡೋ ಬದಲು ಇಷ್ಟು ಬಡಬಗರಿದ್ದಾರೆ, ಸೈಟು ಅಂತ ರಾತ್ರಿ ಹಗಲು ಅಲಿತಾ ಇದ್ದಾರೆ. ಪಂಚಾಯತ್ಗಳಲ್ಲಿ 40 ಸೈಟನ್ನ ಮೀಸಲಾತಿ ಮಾಡಿದ್ರೆ ಇಷ್ಟವರೆಗೆ ಕೊಡ್ತಾ ಇಲ್ಲ. ನೀವು ಬರೀ ನಿಮ್ಮದೇ ಬಿಸಿ ಮಾಡ್ತಾ ಇದ್ದೀರಾ, ನಿಮ್ಮೊಳಗೆ ಕೂಲಿ ಜಗಳ ಮಾಡ್ತಾ ಇದ್ದಾರೆ, ನಾವೊಂದು ತಾವೊಂದು. ಇದನ್ನೇ ನಿಲ್ಲಿಸ್ರಿ. ಜನರು ಏನು ಇನ್ನೂ ಮಂಗಗಳಾಗಿಲ್ಲ, ತಲೆಗೆ ಹೂ ಕೊಟ್ಟು ಕೂತ್ಕೊಳ್ಳಿಲ್ಲ, ಪ್ರತಿದಿನ ನಿಮ್ಮನ್ನ ಗಮನಿಸ್ತಾರೆ. ಅಯ್ಯಯ್ಯೋ, ನಾವು ಆ ದಿವಸ ಮಾಡಿದ ತಪ್ಪಿಗೆ ಇನ್ನೆಷ್ಟು ವರ್ಷ ಇವನನ್ನ ಅನುಭವಿಸಬೇಕು ಅಂತ ಕಂಗಾಲಾಗಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಯಾರೇ ಆಗಿರಲಿ, ಮತದಾರ ಬಂಧುಗಳು ನಿಮ್ಮನ್ನು ನಂಬಿ ಏನು ನಿಮಗೆ ನಮ್ಮ ರಾಜ್ಯದ ಚುಕ್ಕಾಣಿಯನ್ನು ಇಳಿಸಿದಾರ, ಆ ಚುಕ್ಕಾಣಿಯನ್ನ ಬಿಡಿಸ್ಲಿಕ್ಕೂ ಕೂಡ ಗೊತ್ತಿಲ್ಲ ನಮಗೆ. ಇಂಥ ನಿಟ್ಟಿನಲ್ಲಿ ಸ್ನೇಹಿತರೆ, ನೀವು ಮಾಡುವುದಿದ್ರೆ, ಗ್ಯಾರಂಟಿ ಕೊಡುವುದಿದ್ರೆ, ಇನ್ನೂ ಕೆಲವು ಕಥೆಗಳನ್ನು ಹೇಳಿದ್ರೆ ತುಂಬಾ ಇದೆ. ಗ್ಯಾರಂಟಿ ಗೃಹಲಕ್ಷ್ಮಿಗಳ ಮೂಲಕ ನೀವು ನಮ್ಮ ಚೆನ್ನಾಗಿರುವಂತ ತಾಯಂದ್ರಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಗ್ಯಾರಂಟಿಗಳನ್ನ ಮಾಡ್ರಿ. ನಿಮ್ಮದೇ ನಾಯಕರು ಒಂದು ಕಾಲದಲ್ಲಿ ಹೇಳಿದ್ರು, ನಾನು 100 ರೂಪಾಯಿ ಸೆಂಟ್ರಲ್ ಹಾಕ್ಬೇಕಿದ್ರೆ ಇಲ್ಲಿ ಫಲಾನುಭವಿಯ ಅಕೌಂಟಿಗೆ 10 ರೂಪಾಯಿ ಬಂದು ಮುಟ್ಟುತ್ತೆ ಅಂತ. ನೋಡ್ರಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅನ್ನ, ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೋಡ್ರಿ. ಯಾರೋ ಒಂದು ತಾಯಿ ಅಥವಾ ಅಣ್ಣ ಕೃಷಿ ಸಂಬಂಧ ಮಾಡಿದ್ರೆ ಅವನು ರಾತ್ರಿ ಬೆಳಗಾಗೋದ್ರಲ್ಲಿ ಅವನ ಅಕೌಂಟಿಗೆ ನೇರವಾಗಿ ಎಲ್ಲ ದುಡ್ಡು ಬೀಳುತ್ತೆ. ಸುಕನ್ಯಾ ಸಮೃದ್ಧಿ ಮಾಡಿದ್ರೆ ಅತಿ ಹೆಚ್ಚು ಬೇಟಿ ಬಚಾವೋ ಬೇಟಿ ಪಡಾವೋ ಮೂಲಕ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾ ಇದ್ದೇವೆ. ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಹೆಣ್ಮಕ್ಳನ್ನ ಒಲಿಸಿ ನಲಿಸಿ, ಅದಕ್ಕೆ ಫೋಸು ಬೇರೆ. ನಾನು ಕೇಳ್ತಾ ಇರೋದು, ನಮ್ಮ ಲಕ್ಷ್ಮಿ ಅಕ್ಕ ಎಲ್ಲೋಗಿದ್ದಾರೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉಡುಪಿಗೆ ಏನೋ ಇನ್ಚಾರ್ಜ್ ಅಂತೆ, ನೋಡೇ ಇಲ್ಲ. ನಾನು ಉಡುಪಿ ಅಕ್ಕಂದ್ರೆ ಹೇಳ್ತಾ ಇದ್ದಾರೆ, ಯಾರೋ ಒಂದು ಗಂಟೆ ಪ್ರೋಗ್ರಾಮ್ಗೆ ಬರ್ತೀರ, ಕಾರ್ ಬರ್ತೀರ, ಫೋಟೋದಿರ್ತೀರ, ಹೋಗಿರ ಅಂತ. ಲಕ್ಷ್ಮಿ ಅಕ್ಕ ಏನ್ ಮಾಡ್ತಾ ಇದ್ದೀರಾ? ಮೊನ್ನೆ ಏನೋ ನಮ್ಗೆ ದೊಡ್ಡದು ಕೊಟ್ರಿ, ಲೋಕಸಭಾ ಚುನಾವಣೆಯ ನಂತರ ನಿಮ್ಮ ಗೃಹಲಕ್ಷ್ಮಿ ದುಡ್ಡನ್ನ ಏನ್ರಿ ಫ್ರೀಸ್ ಆಗಿದ್ಯಾ? ನಿಮ್ ಫ್ರಿಜ್ ಅಲ್ಲಿ ಫ್ರೀಸ್ ಆಗಿದ್ಯಾ? ಇನ್ನು ಏನ್ರಿ ಸೋಷಿಯಲ್ ಮೀಡಿಯಾ ಒಂದು ನಮ್ಗಿದೆಯಲ್ಲ. ಮೊನ್ನೆ ಯಾವುದೋ ಒಂದು ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾಳೆ, ನನಗೆ ಸಿದ್ದರಾಮಯ್ಯ ಅವ್ರು ಕೊಟ್ಟ ಗೃಹಲಕ್ಷ್ಮಿಯಲ್ಲಿ ನಾನು ಫ್ರಿಜ್ ಖರೀದಿ ಮಾಡಿದೆ ಅಂತ. ಓ ತಾಯಿ, ಎಲ್ಲಿದ್ಯಾ? ನೀ ಫ್ರಿಜ್ ಅಲ್ಲಿ ಇಡೋಕೆ ಹಾಲೇ ಇಲ್ಲಮ್ಮ, ಹಾಲಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನ್ ಇಟ್ಕೊಳ್ತೀಯಾ? ಫ್ರಿಜ್ ಅಲ್ಲಿ ತುಕಡವನ್ನು ಇಟ್ಕೊಳ್ತೀಯಾ? ಟುಕಡೆ ಮಾಡಿ ಇಟ್ಕೊಳ್ತೀಯಾ? ಅಥವಾ ಚಕ್ರ ಪಕ್ಕಡ ಮಾಡ್ಕೊಳ್ತೀಯಾ?
ನಾವು ತಿನ್ನೋವಂಥ ಉಡೋವಂಥ ವಸ್ತುಗಳಿಗೆ ಜಾಸ್ತಿ ಆಗ್ಬೋದು. ಅಟ್ಲೀಸ್ಟ್ ಬಂದ್ರೆ ತಗೊಳ್ಳಿ. ಅವ್ರು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಬರೀ ಆಲೋ ಮಾಡಿದಂಥ ಫ್ರಿಜ್ಜಿನ ಬದಲು ಸಾಧ್ಯ ಆದರೆ ನಿನ್ನ ಮನೆ ಮಕ್ಕಳಿಗೆ, ನಿನ್ನ ಯಜಮಾನನಿಗೆ ಹಾಲಿಗೆ ಹಣವನ್ನು ಒಟ್ಟು ಮಾಡಿಡಮ್ಮ. ಮುಂದಿನ ಕಾಲದಲ್ಲಿ ಅದಕ್ಕಾದ್ರೂ ನಿಮಗೆ ಯೂಸ್ ಆಗುತ್ತೆ. ಈ ಗೃಹಲಕ್ಷ್ಮಿ ಅಥವಾ ಗ್ಯಾರಂಟಿಗಳು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ತಾಯಿ ನನಗೆ ದೇವಸ್ಥಾನದಲ್ಲಿ ಸಿಗ್ತಾರೆ. ಅಕ್ಕ ಎಂಟು ಬರೀಜಿ ಯಾಕಮ್ಮ ಅಂತ ಕೇಳಿದೆ. ಅವರು ಹೇಳ್ತಾರೆ, ಹತ್ತು ನಾನು ಬಿಜೆಪಿ ತಗೊಳ್ಳೋಟಿಗೆ ಉಪ್ಪುನಿಗೆ ಆಯ್ತು ನೋಡಿ ಎಷ್ಟು ಮಂಗ ಮಾಡುವಂಥದ್ದು ಕಾಂಗ್ರೆಸ್ಸಿನ ನಾಲಾಯಕ ಲೀಡರ್ಸ್. ಏನ್ರಿ ನೀವು ನೋಡಿದ್ದೀರಾ ಅವ್ರು ಯಾವುದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇಲ್ವಾ ಅಂತ? ಪಾಪ ಬಡ ಮಹಿಳೆಯರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಮುಂದಿನ ಬೇಗ ಆದಷ್ಟು ಶೀಘ್ರದಲ್ಲಿ ನೀವು ಬೇಗ ಇಳಿಯೋದು ಮಾತ್ರ ಅಲ್ಲ, ನಿಮಗೆ ಜನರು ಯಾವುದರಲ್ಲಿ ಏನ್ ಮಾಡ್ತಾರೆ ಅಥವಾ ಹಾಲಿನ ಅಭಿಷೇಕವನ್ನ ಬಿಟ್ಟು ಹಾಲಿನ ನೀರಿನ ಅಭಿಷೇಕವನ್ನ ಮಾಡುವಂತ ಕಾಲ ಸನ್ನಿಹಿತ ಆಗಿದೆ. ದಯವಿಟ್ಟು ನೀವು ಏನು ಜನರನ್ನ ನಂಬಿಸಿ ಸರ್ಕಾರವನ್ನ ರಚಿಸಿದ್ರ ಅದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಜನಸೇವೆಗಾಗಿರುವಂತ ಸರ್ಕಾರವನ್ನ ಮಾಡಿ. ಹೇಗೆ ನಮ್ಮ ಸರ್ಕಾರ ಇರುವಾಗಂತ ಅಂತ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲರೂ ಪುಣ್ಯವಂತರು ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಮೆಚ್ಚುಗಾದ ಮಕ್ಕಳಿಗೆ ಸಿಕ್ಕಿದೆ. ಅದು ನಮ್ಮೆಲ್ಲರ ಭಾಗ್ಯ ಸ್ನೇಹಿತರೆ. ಆ ಭಾಗ್ಯಲಕ್ಷ್ಮಿಯನ್ನ ನಿಲ್ಲಿಸಿದ್ರಲ್ರಿ, ಎಷ್ಟು ಚೆನ್ನಾಗಿರೋ ಯೋಚನೆ. ಒಂದು ತಂದೆ ತಾಯಿ ಹೆಣ್ಣು ಮಗುವಿಗೆ ಮಾಡಿದ್ರೆ 18 ವರ್ಷ ಆಗುವಾಗ ಆ ಮಗುವಿನ ವಿದ್ಯಾಭ್ಯಾಸಕ್ಕೂ ಮುಂದಿನ ಭವಿಷ್ಯಕ್ಕೆ ಆಗುವಂತ ಅದನ್ನ ನಿಲ್ಲಿಸಿದ್ರಿ. ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ಅಂತ ಹೇಳ್ತಾ ಸ್ನೇಹಿತರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಬಿಜೆಪಿಯ ಜನಪರ ಹೋರಾಟ ಪ್ರತಿದಿನ ಪ್ರತಿನಿತ್ಯ ರಾಜ್ಯಾಧ್ಯಕ್ಷರ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಅಲ್ಲಲ್ಲಿ ನಡೆಯುತ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಇಲ್ಲಿ ನಾವು ಯಾವುದೇ ಸರ್ಕಾರವನ್ನಲ್ಲ, ನಮಗೆ ಮಾಡುವಂತ ಅನ್ಯಾಯವನ್ನ ಪ್ರತಿಭಟಿಸಬೇಕಾಗಿದೆ. ಎಲ್ಲ ಜನಪರ ಶಕ್ತಿಗಳು ನಮ್ಮ ಜೊತೆ ಸೇರಿಕೊಂಡು ಇಂಥ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಹೊಡೆದೋಡಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ. ಬಂಧುಗಳೇ, ಎಲ್ಲ ಕಡೆ ರೀಲ್ಸ್ ಆಗ್ತಾ ಇದೆ. ನಮ್ಮ ಪಾರ್ಟಿಗೆ ಒಂದು ರೀಲ್ಸ್ ಇರಲಿ ಅಂತ ಬರ್ತಾ ಇರ್ಬೇಕಿದ್ರೆ ಏನೋ ಅದೊಂದು ಅಣ್ಣ ಹೇಳಿದ್ರು, ನೀವು ಪದ್ಯ ನೋಡಂತ ನಮ್ಗೆ ರವಿ ಅಣ್ಣ ಅನಿಸುತ್ತೆ. ಸೊ ನನ್ನ ಜೊತೆ ನೀವು ಆಡಬೇಕು, ಸಿದ್ದರಾಮಯ್ಯನಿಗೆ ಅದು ಮುಟ್ಬೇಕು. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಗ್ಯಾರಂಟಿ ಕಾಂಗ್ರೆಸ್ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಗ್ಯಾರಂಟಿ ಕಾಂಗ್ರೆಸ್ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ತಂಗಿ ಗ್ಯಾರಂಟಿ ಕಾಂಗ್ರೆಸ್ ನುಂಗಿತ್ತ. ಹಾಲಿಗೆ ಬೆಲೆಯೂ ಜಾಸ್ತಿ, ಹಾಲಿಗೂ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ, ಹಾಲಿಗೂ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ, ಹಾಲಿಗೂ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ. ಹಾಲು ಪೆಟ್ರೋಲ್ ಡೀಸೆಲ್ ತರಕಾರಿ ಎಣ್ಣೆ ನುಂಗಿತ್ತ ತಂಗಿ ಕಾಂಗ್ರೆಸ್ ಕೋಳಿ ನುಂಗಿತ್ತ.
ಸರ್ವೇ ಜನ ಸುಖಿನೋ ಭವಂತು. ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬಡವರ ಒಟ್ಟಿಗೆ ಬರೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಪಾತಾಳಕ್ಕೆ ರೈತರನ್ನು ತಳ್ಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹಾಲಿನ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ದಿನ ಬಳಕೆಯ ಏರಿಕೆಯನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ बोलो भारत माता की जय। भारतीय जनता पार्टी के नरेंद्र मोदी जी के श्रेष्ठ नायकराದ नरेंद्र मोदी जी के बोलो भारत माता की ಜುಲೈ ಮಾತಿರಗಲ ಎಣ್ಮದ ಸಾಲ ಕಂಡಿರು ಕಾತು புள்ளிரகளை பூரா கட்டா 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 ஒயிட்டு பேருக்கு பெட்ரோலுக்கு ಡೀಸೆಲ್ಗೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ವತಿಯಿಂದ ನಡೆಸಿದ ಹಾಲಿನ ದರ ಏರಿಕೆಯ ವಿರುದ್ಧ ಪ್ರತಿಭಟನೆಗೆ ವರ್ತಿಂಚಿನ ಮಂಡಲದ ಪ್ರಭಾರ ಅಧ್ಯಕ್ಷರಾಗಿನ ಹೇಮಂತ್ ಶೆಟ್ಟಿ ಮೇರೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಂಚನೆ ದಿಕ್ಸೂಚಿ ಭಾಷಣ ಮಂತ್ರಿನ ಮಹಿಳಾ ಬಾಲಭವನದ ಮಾಜಿ ಅಧ್ಯಕ್ಷರಾಗಿನ ಸುಲೋಚನಾ ಮೇರೆಗಿನ ಹೃತ್ಪೂರ್ವಕ ಧನ್ಯವಾದ. ಅಂಚನೆ ಉಳ್ಳಾಲ ಕ್ಷೇತ್ರದ ಮಾಜಿ ಶಾಸಕರಾಗಿನ ಜಯರಾಮ್ ಶೆಟ್ಟಿಗಳ ಹೃತ್ಪೂರ್ವಕ ಧನ್ಯವಾದಗಳು. ಅಂಚನೆ ಫಲಾನುಭವಿಗಳ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರಾಗಿನ ಧನಲಕ್ಷ್ಮಿ ಕಟ್ಟಿ ಮೇರೆಗಿನ ಧನ್ಯವಾದಗಳು. ಅಂಚನೆ ಮಹಿಳಾ ಮೋರ್ಚಾದ ಮಂಗಳೂರು ಮಂಡಲದ ಮಾಜಿ ಅಧ್ಯಕ್ಷರಾಗಿನ ಲಲಿತಾ ಸುಂದರ್ ಮೇರೆಗಿನ ಹೃತ್ಪೂರ್ವಕ ಧನ್ಯವಾದಗಳು. ಅಂಚನೆ ಜಿಲ್ಲಾ